ಕ್ರಿಸ್ತ ಜಯಂತಿ ಅತಂಡ ಕ್ರಿಸ್ಮಸ್ ಪಂಡ ಯೇಸು ಪ್ರಪಂಚಡ್ ನರಮನಿಯಾದು ಪುಟ್ಟುದು ಮಾತ ನರಮನಿನ ದೇವೇರ್ ನಡೆ ಲೆತ್ತೊಂದು ಪೋಪುನೆಕ್ ಬತ್ತಿನಂಚಿನ ದಿನ. ಕ್ರಿಸ್ಮಸ್ ಅತ್ತಂಡ ಕ್ರಿಸ್ತ ಜಯಂತಿ ಇತ್ತೆ ಮಾತ ಕಡೆಟ್ಲ ಶುರುವಾತಂಡ. ಇತಿಹಾಸ ಪ್ರಸಿದ್ಧ ಪುತ್ತೂರ್ದ ಮೈದ ದೇವೂಸ್ ಚರ್ಚಡ್ ಮಸ್ತ್ ವೈಭವಡ್ ನಡತಂಡ. ಡಿಸೆಂಬರ್ 24 ರಾತ್ರಿ ಸಾರ ಜನ ವಿಶೇಷ ಬಲಿಪೂಜೆಗೆ ಬತ್ತೆರ. ಇತಿಹಾಸ ಪ್ರಸಿದ್ಧ ಪುತ್ತೂರುದ ಮೈದ ದೇವೂಸ್ ಚರ್ಚಡ್ ಸಡಗರದ ಕ್ರಿಸ್ಮಸ್ ಆಚರಣೆ ನಡೆದಿದ್ದು ರೆವರೆಂಡ್ ಫಾದರ್ ಲಾರೆನ್ಸ್ ಮಸ್ಕರೇನ್ ಸಂದೇಶನ ಕೊಡ್ತಾರ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ. ಕ್ರಿಸ್ಮಸ್ ಯೇಸು ಕ್ರಿಸ್ತರು ಹುಟ್ಟಿದ ಶುಭ ಸಂದರ್ಭ. ದೇವರು ಯೇಸು ಕ್ರಿಸ್ತನಲ್ಲಿ ಮಾನವರಾಗಿ ಬಂದು ಈ ಧರೆಯಲ್ಲಿ ನಮ್ಮೊಂದಿಗೆ ನಮ್ಮ ಜೀವನದಲ್ಲಿ ಬೆರೆತಂಥ ಒಂದು ಮಹತ್ವದ ಚಾರಿತ್ರಿಕ ಘಟನೆ. ದೇವರು ಈ ಜಗತ್ತನ್ನು ಸೃಷ್ಟಿಸಿದ್ರು, ಮಾನವನನ್ನು ಅವರ ಸ್ವರೂಪದಲ್ಲೇ ಅವರನ್ನು ಸೃಷ್ಟಿಸಿದರು. ಆದರೆ ಮಾನವನು ಅವಿಧೇಯನಾಗಿ ಪಾಪಗಳನ್ನು ಮಾಡಿ ದೇವರ ಆದಿಯಿಂದ ಬೇರ್ಪಟ್ಟನು. ಪಾಪದಲ್ಲಿರುವಂಥ ಮಾನವ ಕುಲಕ್ಕೆ ಮುಕ್ತಿಯನ್ನು ಕೊಡಲು ದೇವರು ಯೇಸು ಕ್ರಿಸ್ತರನ್ನು ಈ ಧರೆಗೆ ಕಳಿಸಿದರು. ಯೇಸು ಕ್ರಿಸ್ತರು ದೇವರ ಪ್ರೀತಿ, ದೇವರ ಕರುಣೆ, ದೇವರ ಕ್ಷಮೆಯನ್ನು ಈ ಜಗತ್ತಿಗೆ ಹಂಚಿದರು. ಕ್ರಿಸ್ಮಸ್ ಅಂದರೆ ದೇವರ ಪ್ರೀತಿ ಹಬ್ಬ. ನಮ್ಮ ಈ ಮಾನವ ಕುಲದ ಕಷ್ಟ ಕಾರ್ಪಣ್ಯದಲ್ಲಿ ಒಂದಾಗಿ ನಮ್ಮ ಜೀವನಕ್ಕೆ ಭರವಸೆಯಾಗಿ ಅವರು ಬಂದರು. ಶಾಂತಿಯ ದೂತ ಅಂತ ಅವರಿಗೆ ಹೆಸರಿದೆ. ಯೇಸು ಕ್ರಿಸ್ತರು ಪ್ರೀತಿಯನ್ನು ಸಾರಿದರು, ಶಾಂತಿಯನ್ನು ಸಾರಿದರು, ಕ್ಷಮೆಯನ್ನು ಅವರು ಸಾರಿದರು. ಅವರು ಒಳಿತನ್ನೇ ಮಾಡಿ ಹೋದರು. ನಾವೆಲ್ಲರೂ ಪ್ರೀತಿಯಿಂದ ಬಾಳಬೇಕಂತೇಳುವ ಸಂದೇಶವನ್ನು ಕೊಟ್ಟಿದ್ದಾರೆ. ಇಡೀ ವಿಶ್ವವೇ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತದೆ. ಕ್ರಿಸ್ಮಸ್ ಹಬ್ಬ ಆಚರಿಸಿದರೆ ಮಾತ್ರ ಸಾಕಾಗುವುದಿಲ್ಲ, ಅದರ ಸಂದೇಶವನ್ನು ಪ್ರತಿಯೊಬ್ಬರು ಪಡೆಯಬೇಕು. ಇದು ಕೇವಲ ಕ್ರೈಸ್ತರ ಹಬ್ಬ ಅಲ್ಲ, ಇದು ಮಾನವ ಕುಲದ ಹಬ್ಬ. ಎಲ್ಲರಿಗೂ ಪ್ರೀತಿ ಬೇಕು, ಎಲ್ಲರಿಗೂ ಶಾಂತಿ ಬೇಕು, ಎಲ್ಲರಿಗೂ ನೆಮ್ಮದಿ ಬೇಕು. ಇವತ್ತು ನಾವು ಏನನ್ನು ನೋಡ್ತಾ ಇದ್ದೇವೆ? ಮನುಷ್ಯ ಸ್ವಾರ್ಥಿಯಾಗುವುದು, ಮನುಷ್ಯನು ಕ್ರೂರಿಯಾಗುವಂಥದ್ದು, ಮನುಷ್ಯನು ಮನುಷ್ಯತ್ವವನ್ನು ಕಳೆದುಕೊಳ್ಳುವ ಒಂದು ನಾವು ಸಂದರ್ಭಗಳನ್ನು ನೋಡ್ತಾ ಇದ್ದೇವೆ. ಇದು ಬಹಳ ದುಃಖದ ವಿಚಾರ. ಅದಕ್ಕಾಗಿ ನಾವು ಮಗದೊಮ್ಮೆ ಯೇಸು ಕ್ರಿಸ್ತರ ಆ ಪ್ರೀತಿಯ ಶಾಂತಿಯ ಸಂದೇಶವನ್ನು ನಾವು ಗಮನಿಸಬೇಕು. ನಾವು ಪರಸ್ಪರ ಪ್ರೀತಿಸುವವರಾಗಬೇಕು, ಶಾಂತಿಯನ್ನು ಹಂಚುವವರಾಗಬೇಕು, ಪರಸ್ಪರ ಜೀವನದಲ್ಲಿ ಬೇರೆಯವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವವರಾಗಬೇಕು. ನಮ್ಮ ಸ್ವಾರ್ಥ, ನಮ್ಮ ಹಗೆತನ, ನಮ್ಮ ಕುಂದುಕೊರತೆಗಳನ್ನು ಬಿಟ್ಟು ನಾವು ವಿಶಾಲ ಹೃದಯಗಳು ಆಗಬೇಕು, ವಿಶಾಲ ಮನಸ್ಸಿನವರಾಗಬೇಕು. ಈ ಸಂದೇಶವನ್ನು ಯೇಸು ಸ್ವಾಮಿಯವರು ನಮಗೆ ಕೊಡ್ತಾರೆ. ಎಲ್ಲರಿಗೂ ಯೇಸು ಸ್ವಾಮಿಯವರು ಅವರ ಪವಿತ್ರಾತ್ಮರ ಆ ಬೆಳಕನ್ನು ಕೊಡಲಿ ಅಂತ ನಮ್ಮ ಹಾರೈಕೆ. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಕಡೆ ನೋಡ್ತೇವೆ ಗೋದಲಿಗಳು, ಕ್ರಿಬ್. ಅದು ಯೇಸು ಕ್ರಿಸ್ತರು ಹುಟ್ಟಿದಂಥ ಒಂದು ಜಾಗದ ಒಂದು ವರ್ಣನೆ ಅಲ್ಲಿದೆ, ಒಂದು ಚಿತ್ರ. ಯೇಸು ಸ್ವಾಮಿಯವರ ಒಂದು ಕೊಟ್ಟಿಗೆಯಲ್ಲಿ, ಒಂದು ಹಟ್ಟಿಯಲ್ಲಿ ಅವರು ಹುಟ್ಟಿದರು.
ಬಡವರಲ್ಲಿ ಬಡವರಾಗಿ, ದೇವರು ಬಡವರಾಗಿ ಅವರು ಜನಿಸಿದ್ರು. ಅಂದರೆ ಎಲ್ಲರಿಗೂ ದೇವರು ಸಿಗ್ತಾರೆ, ಎಲ್ಲರಿಗೂ ದೇವರಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಅದಕ್ಕಾಗಿ ದೇವರು ಮಾನವರಾಗಿ ಬಡವರಲ್ಲಿ ಬಡವರಾಗಿ ಅವರು ಹುಟ್ಟಿದರು. ಬಡವರಿಗೂ ಎಲ್ಲರಿಗೂ ಅವರ ಸಿಗುವ ದೇವರು ನಮ್ಮ ಜೊತೆಗೆ, ಇಮ್ಯಾನ್ಯುವೆಲ್ ಅಂತ ಹೇಳಿದ್ದಾರೆ ಅವರಿಗೆ, ದೇವರು ನಮ್ಮ ಜೊತೆ. ಅದಕ್ಕಾಗಿ ಗೋದಲ್ಲಿ ಆ ಒಂದು ಚಿತ್ರ ಯೇಸು ಸ್ವಾಮಿಯವರು ಹುಟ್ಟಿದ ಆ ಒಂದು ಪರಿಸರವನ್ನು ತೋರಿಸುವಂಥ, ಚಿತ್ರವನ್ನು ತೋರಿಸುವಂಥ. ಹಾಗೆಯೇ ನಕ್ಷತ್ರ, ಆ ನಕ್ಷತ್ರದ ಬೆಳಕಿನಲ್ಲಿ ಮೂರು ರಾಯರು ದೂರದಿಂದ ಜ್ಞಾನಿಗಳು ಹುಡುಕುತ್ತಾ ಬಂದರು, ದೇವರು ಹುಟ್ಟಿದ್ದಾರೆ, ದೇವಪುತ್ರ ಹುಟ್ಟಿದ್ದಾರೆ ಅಂತ. ಆ ನಕ್ಷತ್ರ ಅವರಿಗೆ ದಾರಿ ತೋರಿಸಿತು ಮತ್ತು ಅವರು ಇದ್ದ ಗೋದಲಿಯ ಬಳಿ ಅದು ನಿಂತಿತ್ತು. ಅದಕ್ಕಾಗಿ ಆ ನಕ್ಷತ್ರಗಳನ್ನು ನಾವು ಕಟ್ಟಿ ಅದರ ಮಹತ್ವವನ್ನು ಹಂಚುತ್ತೇವೆ. ಹಾಗೆ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಾವು ಸಂತಕ್ಲೋಸನ್ನು ನೋಡ್ತೇವೆ. ಸಂತಕ್ಲೋಸ್ ಅಂದರೆ ಸಂತ ನಿಕೋಲಸ್ ಅವರು ಬಿಷಪ್ ಆಗಿದ್ದರು. ಕ್ರಿಸ್ಮಸ್ ಸಂದೇಶವನ್ನು ಅವರು ಸಾರಿದರು. ಕ್ರಿಸ್ಮಸ್ ಅದೊಂದು ಪ್ರೀತಿ ಹಬ್ಬ, ಹಂಚಿಕೊಳ್ಳುವಂಥ ಆ ಒಂದು ಸಂದೇಶವನ್ನು ಅವರು ಆ ಮುಖಾಂತರ ಸಾರಿದ್ದಾರೆ. ಅದರಿಂದ ಕ್ರಿಸ್ಮಸ್ ಹಬ್ಬವು ನಮಗೆಲ್ಲರಿಗೆ ದೇವರ ಪ್ರೀತಿಯ ಸಂದೇಶವನ್ನು ಕೊಡುತ್ತದೆ. ಎಲ್ಲರೂ ನಾವು ಎಲ್ಲ ಜಾತಿ, ಧರ್ಮದ, ಭಾಷೆ, ಸಂಸ್ಕೃತಿ ಜನರು ನಾವೆಲ್ಲರೂ ಶಾಂತಿಯಿಂದ ಬಾಳೋಣ. ಪ್ರೀತಿ ಇದ್ದರೆ ಮಾತ್ರ ಎಲ್ಲದಕ್ಕೂ ಬೆಲೆ ಇದೆ. ಸಂಘರ್ಷದಿಂದ ಶಾಂತಿ ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಪರಸ್ಪರ ಪ್ರೀತಿಸುವವರಾಗೋಣ, ನಾವೆಲ್ಲರೂ ಕ್ಷಮಿಸುವವರಾಗೋಣ, ನಾವೆಲ್ಲರೂ ಒಬ್ಬರನ್ನೊಬ್ಬರ ಜೀವನದಲ್ಲಿ ಬೆಳಕನ್ನು ಕೊಡುವವರಾಗೋಣ ಅಂತ ಹೇಳಿ ಮಗದೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಕೋರ್ತೇನೆ.